ಹೃದಯಾಘಾತಕ್ಕೂ ಮೊದಲು ಕಂಡುಬರುವ ಲಕ್ಷಣಗಳೇನು? ಹೃದಯಾಘಾತ ಸದ್ಯ ಎಲ್ಲರನ್ನೂ ಕಂಗಾಲಾಗಿಸಿರುವ ಸಾಮಾನ್ಯ ಕಾಯಿಲೆ ಎಂಬಂತಾಗಿದೆ. ಇಂದು ಬಹುತೇಕ ಜನರ ಸಾವಿಗೆ ಹೃದಯಾಘಾತವು ಒಂದು ಸಾಮಾನ್ಯ ಕಾರಣವಾಗಿದ್ದು, ವೃದ್ಧಾಪ್ಯದಲ್ಲಿ ಸಂಭವಿಸುತ್ತಿದ್ದ ಹೃದಯಾಘಾತ ಪ್ರಕರಣಗಳು ಇದೀಗ 30ರಿಂದ 40 ವರ್ಷದೊಳಗಿನ ಯುವ ಸಮುದಾಯವನ್ನು ಬಾಧಿಸುತ್ತಿದೆ. ಇತ್ತೀಚೆಗೆ ಚಲನಚಿತ್ರ ನಟರು ಒಬ್ಬರ ಹಿಂದೊಬ್ಬರಂತೆ ಹೃದಯಾಘಾತಕ್ಕೊಳಗಾಗುತ್ತಿರುವುದು ದೇಶದಲ್ಲೇ ದೊಡ್ಡ ಸುದ್ದಿಯಾಗಿತ್ತು. ಈ ಸುದ್ದಿಗಳು ಎಲ್ಲರನ್ನೂ ಆತಂಕಕ್ಕೀಡು ಮಾಡಿದ್ದು ಸುಳ್ಳಲ್ಲ. ಹೃದಯಾಘಾತಕ್ಕೆ ಮುಖ್ಯ ಕಾರಣಗಳೇನೆಂದರೆ ನಮ್ಮ ಜೀವನ ಶೈಲಿ, ಮಧುಮೇಹ, ಅಧಿಕ ರಕ್ತದ ಒತ್ತಡ, ಧೂಮಪಾನ, ವ್ಯಾಯಾಮದ ಕೊರತೆ, ಆನುವಂಶಿಕತೆ ಮೊದಲಾದ ಕಾರಣಗಳಿಂದ ಹೃದಯಾಘಾತ ಸಂಭವಿಸುತ್ತದೆ. ಆದರೆ ಹೃದಯಾಘಾತವು ಏಕಾಏಕಿ ಸಂಭವಿಸುವುದಿಲ್ಲ. ಹೃದಯಾಘಾತಕ್ಕೂ ಮೊದಲು ಹಲವು ಲಕ್ಷಣಗಳು ನಮ್ಮಲ್ಲಿ ಗೋಚರಿಸುತ್ತದೆ. ಆ ಸಂದರ್ಭದಲ್ಲೇ ವೈದ್ಯರ ಸಲಹೆ ಪಡೆದುಕೊಂಡರೆ ಅಪಾಯದಿಂದ ಪಾರಾಗಬಹುದಾಗಿದೆ. ನಾವು ನಡೆಯುವಾಗ ಅಥವಾ ಓಡುವಂತಹ ಸಂದರ್ಭದಲ್ಲಿ ಅಥವಾ ಏನಾದರೂ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ತಲೆ ಸುಸ್ತು ಬರುವುದು, ಎದೆ ನೋವು ಅಥವಾ ಎದೆ ಭಾರವಾದಂತೆ ಅನಿಸುವುದು, ಕಣ್ಣುಗಳು ಮಂಜಾದಂತೆ ಅನಿಸುವುದು, ಪ್ರಜ್ಞೆ ಕಳೆದುಕೊಳ್ಳುವುದು ಹಾಗೂ ಹೃದಯವು ತೀವ್ರ ವೇಗವಾಗಿ ಬಡಿದುಕೊಳ್ಳುವುದು ಹೃದಯಾಘಾತದ ಲಕ್ಷಣಗಳು ಎಂದು ಪರಿಗಣಿಸಲಾಗಿದೆ. ಹೃದಯಾಘಾತದ ಲಕ್ಷಣಗಳಿದ್ದರೆ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಹೃದಯಾಘಾತವಾದ ಕೆಲವೇ ನಿಮಿಷಗಳಲ್ಲಿ ಚಿಕಿತ್ಸೆಗೊಳಪಡದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಹೀಗಾಗಿ ನಮ್ಮ ಹೃದಯವನ್ನು ನಾವು ಜೋಪಾನ ಮಾಡಬೇಕಿದೆ. ಹೃದಯಕ್ಕೆ ಹಾನಿಕರವಾಗಿರುವ ಆಹಾರಗಳಿಂದ ಆದಷ್ಟು ದೂರವಿದ್ದರೆ ಉತ್ತಮ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.